हरे कृष्ण मातेगला स्वागत श्रीमद् भागवतम 2ನೇ ಸ್ಕಂದ 4ನೇ ಅಧ್ಯಾಯ ಶ್ಲೋಕ 16 ಶ್ರೀ ಶುಕ ಉವಾಚ ನಮಃ ಪರಸ್ಮೈ ಪುರುಷಾಯ ಭೂಯಶೇ ಸತ್ ಉದ್ಭವ ಸ್ಥಾನ ನಿರೋಧ ಲೀಲಯಾ ಗೃಹೀತಾ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಭವಾಯ ಅನುಪಲಕ್ಷ್ಯ ವರ್ತಮನೆ. अनुवाद भावार्थ by His Divine Grace अभय शरणारविंद भक्ति वेदांत स्वामी शील प्रभुपाद की जय. ಶುಕಮುನಿಗಳು ನುಡಿದರು, ಲೌಕಿಕ ಪ್ರಪಂಚ ಸೃಷ್ಟಿಗಾಗಿ ಪ್ರಕೃತಿಯ ತ್ರಿಗುಣಗಳನ್ನು ಅಂಗೀಕರಿಸುವ ದೇವೋತ್ತಮ ಪರಮಪುರುಷನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರ ಅರ್ಪಿಸುತ್ತೇನೆ. ಪ್ರತಿಯೊಬ್ಬರ ದೇಹದಲ್ಲಿಯೂ ನೆಲೆಸಿರುವ ಅವನೇ ಪೂರ್ಣ ಆಕಾಂಡ ಸ್ವರೂಪಿ. ಅವನ ರೀತಿಗಳು ಅಚಿತ್ಯ. ಎಸ್ ಶುಕಮುನಿ ದಾದವನಲ್ಲೇ ಪರೀಕ್ಷಿತ್ ಮಹಾರಾಜಕಿಯನ್ನು ಹೆಂಗ್ ಸೃಷ್ಟಿದ ಬಗ್ಗೆ ತೆರಿಪಾಲೆ ಅಂದ್ರೆ ಐಕೋಡದ ಕ್ಲಾಸ್ दादावन में परीक्षित महाराज शुकमुनि इमीडिएट दादावन पेर इमीडिएट भगवंत एस ई रैंक मार्गदर्शन अनुपुले पन पेर एक्चुअली गोत्तुंडु सृष्टिद बग्गे आंडलार भगवंत इंक शक्ति कोरला अंत अन पेर ఒక ఇనిత శ్లోకడారు పాత్ర షట్మం ದಾದಾ ಬನೋನು ಹೇಳಾರು, ಲೌಕಿಕ ಪ್ರಪಂಚದ ಸೃಷ್ಟಿಗಾಗಿ ಪ್ರಕೃತಿಯ ತ್ರಿಗುಣಗಳು ಎಸ್ ತ್ರಿಗುಣ ಏರೆಗಳ ಪನೋಲ್ಯ ಮೂಜಿ ಗುಣ ಓಪನ್ ಅನ್ಮ್ಯೂಟ್ ಬಂದೋನಲ್ಲ ಓ ಮಾತ ಮೂಜಿ ಗುಣ ಏರೆಗಳ ಗೊತ್ತುಂಡ ಸತ್ವಗುಣ ವೆರಿ ಗುಡ್ ಇತ್ತ ದಾದಾ ಒಂದು ಎಕ್ಸಾಂಪಲ್ ಕೊರಲಿಯಾ ಸತ್ವಗುಣಕ್ಕೆ ಎಸ್ ಏರೆಗಳ ಎಕ್ಸಾಂಪಲ್ ಕೊರಲಿಯಾ ರಜೋಗುಣ ರಜೋಗುಣ वैश्य तमोगुण का एग्जांपल ಏರೆಗಳ ಕೊರಲಿಯಾ ಶೂದ್ರ ರಾಕ್ಷಸ ಇತ್ತು ಯಾನೊಂದು ಎಕ್ಸಾಂಪಲ್ ಕೊರ್ಪೆ ಒಂದು ಎಕ್ಸಾಂಪಲ್ ಎಸ್ ನೆನಪುದಿಲ್ಲ ಅಲ್ಲಿ ಮಾತೆಲ್ಲ ಎಸ್ ಇತ್ತೆ ಒಂಜಿ ಟೇಬಲ್ಡ್ ರೆಡ್ ಬಾಟ್ಲ್ ದೀತೇರ್ ಒಂಜಿ ಬಾಟ್ಲ್ಡ್ ಬೊಂಡದ ನೀರು ಪಿರುಂಜಿ ಬಾಟಲ್ ಗಂಗಸರ ವಿಸ್ಕಿ ಇದು ಫಸ್ಟ್ ಸತ್ವಗುಣದಾಯ ಬರ್ಪೆ ಬತ್ತದ ಇಂಚ ಬರ್ಪೆ ಟೇಬಲ್ ಬರ್ಪೆ ಬೊಕವಿನ ತೂಪಿಜೆ ಬೊಂಡ ಬರ್ಪೆ ಸೀದ ಬೋಪೆ ನಾನು ಫಿಕ್ಕಲ್ಸ್ ನಿಶಾ ವಿಸ್ಕಿನ್ ತೂಪಿನಿಜೆ. ನೆಕ್ಸ್ಟ್ ರಜೋಗುಣದಾಯ ಬರ್ಪೆ आए और विस्की दूपे और बंडा बाटल दूपे और विस्की बाटल दूपे और बंडा बाटल दूपे इंचे तू दूपे और आवें दूपिन और आवें दूपिन और आवें दूपिन और आवें दूपिन इंचे तू 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 मस्त बोल इंचे तू दूपे लास्ट बंडा बर्रे बोपे आंड तूपिन विस्की ने तू बंडा बरंदु बोपे मुंदु रजोगुण. नेक्स्ट तमोगुण तमोगुणदाय ಬರ್ಪೆ ಬತ್ತದ ಬೊಂಡದ ಬಾಟಲ್ ತೂಪೆ ಒಂದು ಜೋಕುಲ್ ಬರ್ಪಿನ ಬೊಂಡ ಇಮಿಡಿಯೇಟ್ ವಿಸ್ಕಿ ಇದೆ ತೊಂದ್ರೆ ಕಟ 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 ಬರ್ಪೆ ಒಂದು ಎಕ್ಸಾಂಪಲ್ ನಂಗೆ ನೆನಪುದಿವಲ್ಲಿ ಸತ್ವಗುಣ ಎಂಚಿನ ರಜೋಗುಣ ಎಂಚಿನ ತಮೋಗುಣ ಎಂಚಿನ ಆಂಡ ಸತ್ವಗುಣಲ ಹೈಯೆಸ್ಟ್ ಅತ್ ಎಸ್ ಏರಿಯಾಗೆ ಬನೋಲಿ ಓಪನ್ ಅನ್ಮ್ಯೂಟ್ ಬಂದೊಂದಿಲ್ಲ ಒಂದು ಚೂರು ಡಿಸ್ಕಷನ್ ಕ್ಲಾಸ್ ಬಂದ ನೆಡ್ಡೆ ನಿಕ್ಲೆ ಜಾಸ್ತಿ ಅರ್ಥ ಆಪನು
ಓಕೆ ಇದು ಸತ್ವಗುಣಲ ಹೈಯೆಸ್ಟ್ ಆಯ್ತು ಬೊಕ್ಕ ಎಂಚಿನ ಹೈಯೆಸ್ಟ್ ಸೇರಿ ಶುದ್ಧ ಸತ್ವ. ಶುದ್ಧ ಸತ್ವ ಬಂದ ಶುದ್ಧ ಸತ್ವ. ಶುದ್ಧ ಸತ್ವ ಭಕ್ತಿ ಸೇವೆ ಸ್ವಭಾವ. ಓಕೆ ಇದೇನ ಪ್ರಯೋಜನ ಪ್ರಶ್ನೆ ಈ ಮೂಜಿ ಗುಣ ಏರ್ನ ಅಂಡರ್ ಉಂಟು ಮಾಯಾದೇವಿ. ಭಗವಂತನ ಪ್ರಕೃತಿ. ಶುದ್ಧ ಸತ್ವ ವಿಷ್ಣು. ಶುದ್ಧ ಸತ್ವ ಏರ್ನ ಅಂಡರ್ ಉಂಡು ಈ ಮೂಜಿ ಗುಣ ಏರ್ನ ಅಂಡರ್ ಉಂಡು ಮಾಯಾದೇವಿನ ಅಂಡರ್ ಕೃಷ್ಣನ ಭಗವಂತನ ಅಂಡರ್ ಭಗವಂತನ. ಎಸ್ ತುಲೆ ಈ ಮೂಜಿ ಗುಣ ಮಹಾಮಾಯ ಪನ್ನಗ ದೇವಿ ಅಲ್ನ ಅಂಡರ್ ಉಂಡು ಆಲ್ ಬಹಿರಂಗ ಶಕ್ತಿ ನಮ್ಮ ತಟಸ್ಥ ಶಕ್ತಿ ಪನ್ನಗ ಮಾರ್ಜಿನಲ್ ಪೊಟೆನ್ಸಿ ಬಹಿರಂಗ ಶಕ್ತಿ ಪನ್ನಗ ಎಕ್ಸ್ಟರ್ನಲ್ ಪೊಟೆನ್ಸಿ ಅವು ದೇವಿ ನಮ್ಮ ತಟಸ್ಥ ಶಕ್ತಿ ಪನ್ನಗ ಮಾರ್ಜಿನಲ್ ಪೊಟೆನ್ಸಿ ನಮ್ಮ ಇನ್ ಬಿಟ್ವೀನ್ ಉಲ್ಲ ಇನ್ ಬಿಟ್ವೀನ್ ಪನ್ನಗ ನಮ್ಮ ಕೃಷ್ಣ ಬಗ್ಗೆ ಮಂತ ನಂಗೆ ಅಂತರಂಗ ಶಕ್ತಿ ಬೋಲಿ ಸ್ಪಿರಿಚುವಲ್ ವರ್ಲ್ಡ್ ಇತನ ಮೆಟೀರಿಯಲ್ ವರ್ಲ್ಡ್ ಇಲ್ಲ ಭೌತಿಕ ಲೋಕ ಸ್ಪಿರಿಚುವಲ್ ವರ್ಲ್ಡ್ ಆಧ್ಯಾತ್ಮಿಕ ಲೋಕ ಅಂತರಂಗ ಶಕ್ತಿ ಬಂದಾಗ ರಾಧಾರಾಣಿ ಅಂಚ ಶುದ್ಧ ಸತ್ವ ಅಲ್ನಂಡರ್ ಉಂಟು ಈ ಮೂಜಿ ಗುಣ ಏರ್ನಂಡರ್ ಉಪ್ಪುನು ದೇವಿ ಭೌತಿಕ ಲೋಕ ಅಲ್ಲಿಗೆ ಜವಾಬ್ದಾರಿ ಕೊಡ್ತಾರೆ ದೇವಿ ನಥಿಂಗ್ ಬಟ್ ಎಕ್ಸ್ಪಾನ್ಷನ್ ಆಫ್ ರಾಧಾರಾಣಿ ರಾಧಾರಾಣಿನ ಎಕ್ಸ್ಪಾನ್ಷನ್ ಏರ್ ದೇವಿ ಅಂಚ ಲೌಕಿಕ ಪ್ರಪಂಚದ ಸೃಷ್ಟಿಗಾಗಿ ಪ್ರಕೃತಿಯ ತ್ರಿಗುಣ ಅಂಗೀಕರಿಸುವ ದೇವತಾ ಪರಮೇಶ್ವರಿಗೆ ನನ್ನ ಗೌರವ ನಮಸ್ಕಾರ ಅರ್ಪಿಸುತ್ತೇನೆ. ದಾದಭವನದಲ್ಲಿ ನಿರ್ಮೂಲ ಈ ಲೌಕಿಕ ಸೃಷ್ಟಿಗೋಸ್ಕರ ಈ ಮೂಜಿ ಗುಣ ಬರ್ಬೇಕು ಆಕ್ಚುಲಿ ಈ ದಾದ ಎಕ್ಸಾಂಪಲ್ ಬಂದ್ಬೇಕು ಈ ಎಕ್ಸಾಂಪಲ್ ನಿಕ್ಲೆ ಅರ್ಥ ಆವು ಇತ್ತೆ ಪ್ರಧಾನ ಮಂತ್ರಿ ಜೈಲುನ ದಾಯಿಗ ಮನ್ಪುನು ಎಸ್ ಆಂಡ್ರೇಸ್ ಮನ್ಪುಲ ಈ ದಾದ ಮಾತೆಲ್ಲ ಪಾತ್ರ ಸರಿ ಆಗುಜಿ ಏರೆಗ್ ಉತ್ತರ ಗೊತ್ತುಂಡು ಅವು ಆಂಡ್ರೇಸ್ ಮನ್ಪುಲೆ ಪ್ರಧಾನ ಮಂತ್ರಿ ಜೈಲುನ ದಾಯಿಗ ಮನ್ಪುನು ಎಸ್ ಸುಗಂಧಿ ಹರೇ ಕೃಷ್ಣ ಎಸ್ ಸುಗಂಧಿ ಪನ್ಲೆ ಪಂಡ ಮೊಕಲು ಬುಡ್ಸೈನದಾಲ ಉಂದು ಮಲ್ಪೇರು ದರೋಡೆ ಕೊಲ್ಲೆ ಅಂಚಪುರ ಅಂಚಿನ ಕ್ರಿಮಿನಲ್ ಕ್ರಿಮಿನಲ್ಗೋಸ್ಕರ ಓಕೆ ಇತ್ತ ಇರುಡ ನಾನು ಪ್ರಶ್ನೆಗೆ ಏನು ಇತ್ತ ಏರ್ಲ ಭಾರತದ ಏರ್ಲ ಕ್ರಿಮಿನಲ್ಸ್ ಇಜ್ಜೆರಡ ಜೈಲು ಬೋಡ ಬುಡ್ಚಿ ಅಪ್ಪನ ಜೈಲು ಉಪ್ಪುನು ಬೊರ್ಚಂದಿನಕ್ಲೇಗ್ ಸರಿ ಅಂತ ಸರಿ ಸರಿ ಒಂದು ಉತ್ತರ ಕೊಡಿದ್ನೆಸ್ ವೆರಿ ಗುಡ್ ಎಡ್ಡೆ ಉತ್ತರ ಕೊರಿಯಾರ್ ಓಕೆ ಇತ್ತ ಈ ಭೌತಿಕ ಲೋಕಲ ಜೈಲ್ ಭೌತಿಕ ಲೋಕ ಜೈಲ್ ದಯಬನ್ನಗ ಇತ್ತ ಏಕಪಾದ ವಿಭೂತಿ ತ್ರಿಪಾದ ವಿಭೂತಿ ಏಕಪಾದ ವಿಭೂತಿ ಪನ್ನಗ 1/4 ಕಾಲ್ ಭಾಗ ತ್ರಿಪಾದ ವಿಭೂತಿ ಪನ್ನ ಮುಕ್ಕಾಲು ಭಾಗ 3/4 ಅವು ಸ್ಪಿರಿಚುವಲ್ ವರ್ಲ್ಡ್ ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಲೋಕ ಕಾಲ್ ಭಾಗ ಭೌತಿಕ ಲೋಕ ಇತ್ತ ಸಪೋಸ್ ಮಾತೆಲ್ಲ ಎಡ್ಡೆ ಜೋಕುಲಾಂಡ ಅಪಗ ದದಾಪುಂಡು ಇಲ್ಲದ ಅಮ್ಮೇರೆಗೆ ಟೆನ್ಷನ್ ಇಚ್ಚಿ ಅಂಚೆನೆ ಮಾತೆಲ್ಲ ಎಡ್ಡೆ ಸಿಟಿಸನ್ ಆಂಡ ನಾಗರಿಕತೆ ಆಂಡ ಅಪಗ ಪ್ರೈಮ್ ಮಿನಿಸ್ಟರ್ಗೆ ಟೆನ್ಷನ್ ಇಚ್ಚಿ ಜೈಲು ಬೋರ್ಡು ಇಚ್ಚಿ ಅಂಚ ಮೂಲು ಶುಗಮನಿ ದಾದವನ್ ಬಿನ್ ಬನ್ನಾಗ ಯಾನ್ ಅಡ್ಡ ಬರೋಂದುಲ್ಲ ದೀರೆಗ್ ದೇವೋತ್ತಂಬರ ಪುರುಷಾಗ ಆಯೆ ಈ ಮೂಜಿಗುಣನ ಈ ಭೌತಿಕ ಲೋಕ ಕ್ರಿಯೇಷನ್ಗೋಸ್ಕರ ಮೂಜಿಗುಣನ ಕನ್ಪೆ ಈ ಲೌಕಿಕ ಪ್ರಪಂಚ ಸೃಷ್ಟಿಗಾಗಿ ತುಲೆ ಲೌಕಿಕ ಪ್ರಪಂಚ ಸೃಷ್ಟಿಗಾಗಿ ಪ್ರಕೃತಿ ಅಂಗೀಕರಿಸುವ ದೇವೋತ್ತಮರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರ ಅರ್ಪಿಸುತ್ತೇನೆ. ಶುಭಮನಿ ಬಂದೆ. ನೆಕ್ಸ್ಟ್
ಪ್ರತಿಯೊಬ್ಬರ ದೇಹದಲ್ಲೂ ನೆಲೆಸಿರುವ ಅವನೇ ಪೂರ್ಣ ಅಖಂಡ ಸ್ವರೂಪಿ. ಇತ ಎನ್ನ ಮೂಲು ಹೃದಯಡು ಹೃದಯೇಶು ಅರ್ಜುನ ದಿಷ್ಟದು ಎನ್ನ ಹೃದಯಡು ಪರಮಾತ್ಮನ ಸೈಜುಲ ಗೊತ್ತುಂಡು ಶಾಸ್ತ್ರಡುಂಡು. ಆತ್ಮದ ಸೈಜುಲ ಸೇರ್ ಬಂದ್ಪಾರು ಆತ್ಮ ಬೊಕ ಪರಮಾತ್ಮನ ಸೈಜ್ ಆಂಡ್ರೇಸ್ ಮನ್ಪ್ಲೆ ಏರೆಗ್ಲು ಗೊತ್ತಿತ್ತಂಡ. ಎಸ್ ಆಶಾ ಶೆಟ್ಟಿ ಪನ್ಲೆ ಹರೇ ಕೃಷ್ಣ ಪ್ರಭುಜಿ. ಒಂಜಿ ಕೂಜಲದ ಕೊಡಿತ 10,000 ಒಂಜಿ ಪರಮಾತ್ಮನ ಸೈಜ್ ಒಂಜಿ ಒಂದು ಅಂಗುಷ್ಟ 8 inches ಪನೋಲೆ. ಓಕೆ ಎಸ್ ಆಶಾ ಶೆಟ್ಟಿ ಪನೋಲೆ 8 inches. ಎಡಮ ಇಂಚು. ಓಕೆ ಸುಗಂಧಿ ಮಾತಾಜಿ ಹರೇ ಕೃಷ್ಣ. ಎಡ್ಮ ಇಂಚಿ ಪ್ರಭುಜಿ. ಎಡ್ಮ ಇಂಚಿ ಎಡ್ಮ ಮಲ್ಲೆ ಎಡ್ಮ ಇಂಚು ವರ್ಮ ಎಸ್ ಕರೆಕ್ಟ್. 9 inches. ಎಸ್ ಪರಮಾತ್ಮನ ಸೈಜ್ 9 inches. ಬೊಕ್ಕ ಆತ್ಮದ ಸೈಜ್ 1 divided by 10,000 part of tip of the hair. ನಮ್ಮ ಕುಜಲ್ದ ಇಲ್ಲಿ ಆಯ್ತಾ ಒಂಜಿ ಡಿವೈಡ್ ಬೈ 10,000 ಪಾರ್ಟ್. ಅವು ಭಯಂಕರ ಇಲ್ಲಿ ಆತ್ಮ ಒಂದು 9 inch ಪರಮಾತ್ಮ. ಅಂಜ ಎನ್ನ ಉಲೈಡ್ಲ ಉಳ್ಳೇರು ಪರಮಾತ್ಮ, ಇರ್ನ ಉಲೈಡ್ಲ ಉಳ್ಳೇರು, ಅರ್ನ ಉಲೈಡ್ಲ ಉಳ್ಳೇರು, ಮಾತರ್ನ ಉಲೈಡ್ಲ ಉಳ್ಳೇರು. ಅಂಜ ಮೂಲು ಶಿಖಮುನಿಗದ ಪ್ರತಿಯೊಬ್ಬರ ದೇಹದಲ್ಲಿ ನೆಲೆಸಿರುವ ಅವನೇ ಪೂರ್ಣ ಅಖಂಡ ಸ್ವರೂಪಿ. ಅವನ ರೀತಿಗಳು ಅಚಿಂತ್ಯ ಬಂದಾಗ ಇನ್ಕನ್ಸೀವೇಬಲ್. ಪ್ರಭುಪಾದ ಪನ್ಪಿನಿ ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಯುವರ್ ಟೈನಿ ಬ್ರೈನ್. ನಂಕ್ ನಮ್ಮ ಈ ಸಣ್ಣ ಎಲ್ಲಿಯ ಮೆದುಳುಡು ನಂಗೆ ಏತು ಅರ್ಥ ಮಾಡ್ತೋನಲ್ಲಿ ನಂಗೆ ಅರ್ಥ ಮಾಡ್ಬಾರ ಆಬುಜಿ ಭಗವಂತೆ ಆತು ಅಚಿಂತ್ಯ. ಭಗವಂತನ ಬಗ್ಗೆ ನಂಗೆ ದಾಲ್ ಅರ್ಥ ಮಾಡ್ಬಾರ ಆಬುಜಿ ಕಷ್ಟ. ಎಸ್ ಭಾವಾರ್ಥ ಹೋಯ್. ಎಸ್ ಈ ಲೌಕಿಕ ಪ್ರಪಂಚವು ಸಾತ್ವಿಕ, ರಾಜಸ, ತಾಮಸಗಳೆಂಬ 3 ಗುಣಗಳ ವ್ಯಕ್ತ ರೂಪವಾಗಿದೆ. ಈ ಮೆಟೀರಿಯಲ್ ವರ್ಲ್ಡ್ ಮಾತ್ರ ಮೂಜಿ, ಸ್ಪಿರಿಚುವಲ್ ವರ್ಲ್ಡ್ ಇಜ್ಜಿ. అయితే ఆధ్యాత్మిక లోకడు పోండా సత్వగుణ రజగుణ తమగుణ ఇజ్జి. ಫಸ್ಟ್ ಆಫ್ ಆಲ್ ಆಧ್ಯಾತ್ಮಿಕ ಲೋಕಕ್ಕೆ ನಮ್ಮ ಭಕ್ತಿಡ್ ಅಡ್ವಾನ್ಸ್ ಆಗಿಬೋಕ ನಮ್ಮ ಸಿದ್ಧತೆ ಬರ್ತಿದಾಯಿ ಬೆಟ್ಟಿಗೆ ವೈಕುಂಠದ ವಿಮಾನ ಬರ್ತದೆ ನಮ್ಮಲ್ಲಿ ತುಂಬೋಪೇನಿ ಅಂಚ ಮಾತಿರಲ್ಲ ಕಾಂಜಿ ಬೀಂಜಿಲೆಲ್ಲ ತುಂಬೋಪುಜಿ ಲಾಡ್ಪೋಟ್ ಜನಕ್ಲೇನು ವೈಕುಂಠದ ಬೈರ ಆಪುಜಿ. ವೈಕುಂಠ ಬೋಡಿತನ ವೈಕುಂಠದ ವಿಮಾನ ಬರೋಡು. ವೈಕುಂಠದ ವಿಮಾನ ಬರ್ಪಿನಿ ಏಪ ನಮ್ಮ ಸಿದ್ಧತೆಯ ಇತ್ತ ನಮ್ಮ ಬದ್ಧತೆಯ ಸಿದ್ಧತೆಯ ಏಪ ಭಕ್ತಿ ನಮ್ಮ ಸಾಧನೆ ಮಂತದ ನಂಗೆ ಸಿದ್ಧತೆಯ ತಿಕ್ಕು ಅಂಚ ಆಧ್ಯಾತ್ಮಿಕ ಲೋಕಡು ಈ ಗುಣ ಇಚ್ಚಿ ಅವಳು ಶುದ್ಧ ಸತ್ವ. ಲೌಕಿಕ ಪ್ರಪಂಚ ಮಾತ್ರ ಸತ್ವಗುಣ ರಜಗುಣ ತಮಗುಣ. ಆಣ ತಮೋಗುಣ ರಜಗುಣ ಸತ್ವಗುಣ ಇಟ್ಟೆ ಅಣ್ಣ ಸತ್ವಗುಣ ಹೈಯೆಸ್ಟ್ ಅಂದ್ರೆ ಲೌಕಿಕ ಪ್ರಪಂಚ ಈ ಮೂಜಿ ಗುಣ ಉಂಟು. ಪರಾಮರ್ಭವು ಈ ಲೌಕಿಕ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ 3 ಪ್ರಧಾನ ರೂಪಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಂಕರ ಶಿವನ ರೂಪಗಳನ್ನು ಧಾರಣೆ ಮಾಡುತ್ತಾರೆ. ಇದೆಂಚ ಬನ್ನಾಗ ವೇದವ್ಯಾಸರು 18 ಪುರಾಣ ಬರೀತೇರು. ಐಟ್ ಆದಿ ಸಾತ್ವಿಕ ಪುರಾಣ, ಆದಿ ರಾಜಸಿಕ ಪುರಾಣ, ಆದಿ ತಾಮಸಿಕ ಪುರಾಣ ಇಂಚ ಉಂಡು. ಇದ ಸಾತ್ವಿಕ ಪುರಾಣಗ ವಿಷ್ಣು ಮೂಲ ವಿಷ್ಣು ಬಂಡ ಏರು ವಿಷ್ಣು ಕ್ಷೀರೋದಕಶಾಯಿ ವಿಷ್ಣು. ಈ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ನೆಟ್ಟು ಬರ್ಪಿನ ವಿಷ್ಣು ಕ್ಷೀರೋದಕಶಾಯಿ ವಿಷ್ಣು. ಕ್ಷೀರೋದಕಶಾಯಿ ವಿಷ್ಣು ಬಂಡ ಏರು ನಮ್ಮ ಹೃದಯಡು ಪರಮಾತ್ಮ ಆದ ಪುನಃ ವಿಷ್ಣು ಐಕ್ ಕ್ಷೀರೋದಕಶಾಯಿ ವಿಷ್ಣು.
अंच क्षीरोदकशय विष्णुगु सृष्टि सत्वगुण ब्रह्मगु सॉरी क्षीरोदकशय विष्णुगु स्थिति ब्रह्मगु सृष्टि स्थिति बन्न मेंटेनेंस बोका शंकरगु लय तमोगुण विष्णुगु सत्वगुण ब्रह्मगु रजोगुण शंकरगु तमोगुण सृष्टि स्थिति लय अंच आजी पुराण सात्विक पुराण आजी पुराण राजसिक पुराण आजी पुराण तामसिक पुराण इत्यादि प्रश्ने वेद व्यासರು ದಾಯಿಗಿಂಚ ಆಜಾಜಿ ಪುರಾಣ ಬರೆಯುತ್ತಾರೆ ಅರೆ ಖಾಲಿ ಸತ್ವ ಪುರಾಣನೇ ಬರೆಯುತ್ತಲ್ಲ 18 ದಾಯಿಗಾರಿಂಚ ಬಂತೆ ಎಸ್ ಆಂಡ್ರೆಸ್ ಮಂಬ್ಲೆ ಎರಿಗ್ಲ ಉತ್ತರ ಗೊತ್ತಿದ್ದಾನೆ ಸರಿ ಕೃಷ್ಣ ಎರಿಗ್ಲ ಉತ್ತರ ಗೊತ್ತಿದ್ದಾನೆ ಆಂಡ್ರೆಸ್ ಮಂಬ್ಲೆ ನಿತ್ತಾರ್ಥ ಇಂಚಿನ ಎಂಚ ಬಂದಾಗ అయితే ఎడ్డ సత్వగుణ రజోగుణ తమగుణ ఎడ్డ ఆడ పూర్తి సత్వగుణనే ఎత్తుతోలేత దాయిగ్ రజోగుణ తమోగుణ ಸೇರಿಗ್ಲ ಪಣೋಲಿಯ ಎಸ್ ಆಶಾ ಶೆಟ್ಟಿ ಹರೇ ಕೃಷ್ಣ ಒಂದು ಭೌತಿಕ ಜಗತ್ತು ಮೂಜಿಗೂ ನೋಡ್ದ ಆತುಂಡ ಎಸ್ ओके ओके हरे कृष्ण यस इदुले ब्राह्मण बन्नग सत्वगुण क्षत्रिय बन्नग रजोगुण वैश्य बन्नग कृषि गोरक्ष वाणिज्यम कृषि मन बोर्ड कैश क्रॉप्स कॉफी टी अरेक्नेट कैश क्रॉप्स कृषि बन्नग पैडी बोक वीट रईस वीट पैडी रईस वीट बोक ददंपिनी दवस धान्य पन्नग नम अनेक तिंद यूज अनपुण बोक वेजिटेबल्स बोक फ्रूट्स कृषि गोरक्ष गोरक्ष पन्नग मिल्क प्रोडक्ट्स बेते बेते प्रोडक्ट्स अंच वैश्य पन्नग कृषि गोरक्ष वाणिज्यम वैश्य पन्नग मिक्स ऑफ रजोगुण बोक तमोगुण शूद्र पन्नग तमोगुण इत ब्राह्मण बन्नग तरे क्षत्रिय बन्नग कई वैश्य बन्नग बंजी शूद्र बन्न कार इत माता बोर्ड कार कट मनी बंद शूद्र बोर्ड तमगुण बोर्ड वैश्य बंजी पाड़ा अंच अव मिक्स रजोगुण अवल बोर्ड बक क्षत्रिय रजोगुण पैशन अवल बोर्ड ब्राह्मण तर सत्वगुण अवल बोर्ड अंच भगवंतन सृष्टि ओल वेस्टेज इंच बन नाईद बाल वेस्ट दयवन भागवतम एग्जांपल कोर्रे आपण नाई इमे नाईद बाल नाईद बाल एत्तिलक इमे सरिया पूजे अंच एग्जांपल कोर्रेल आपण भगवंतन सृष्टि ओल वेस्टेज प्रतियೊಂದಿಕ್ಲ इंपॉर्टेंस उंटु अंच मूल बर्पिन ब्रह्म विष्णु शंकर विष्णु बन्नग सत्वगुण ब्रह्म बन्नग रजोगुण शंकर बन्नग तमोगुण इत नमूजी तेरियोंचिन विषय इंचिन बन्नग मुक्लिगे मूजी जवाबदारी कोड्तारे नेतार्थदाद ब्रह्मे रजोगुण अर्थ शिवे तमोगुण अर्थ अकुल माता लिबरेटेड मुक्तात्मेर अकुलु अकुलु ई गुणडिज्जे शिवे तमोगुणडिज्जे ब्रह्मे रजोगुणडिज्जे विष्णु सत्वगुणडत मकुल माता शुद्ध सत्वडु पुनापु अंचदन्न अर्थम आंड अकलेगाव भगवंते जवाबदारी कोरते ई जवाबदारी नकुलु पोर्लुडु मंतोंदुल्लेर अंच नमल अंचने नम ई मनुष्य जन्म दिक्कुतंड मनुष्यगे मात्रगे जवाबदारीनु निर्वहिसरापण प्राणिगे आपुचि पक्षिगे आपुचि
ನಮ್ಮ ಜವಾಬ್ದಾರಿ ಎಂಚಿನ ಬನ್ನಾಗ ನಮ್ಮ ಭಗವಂತನ ನಿತ್ಯ ಸೇವಕರು ನಿತ್ಯ ಸೇವಕರನ್ನ ದಾದ ಅನ್ಬೋದು ಭಗವಂತಗೆ ನಮ್ಮ ನಿತ್ಯ ಸೇವೆ ಅನ್ಬೋದು ಒಂದು ನಮ್ಮ ಡೆಸಿಗ್ನೇಷನ್ ಎಂಚಿನ ಬನ್ನಾಗ ಜೀವೇರೆ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್ ಇದೆ ಬ್ರಹ್ಮ ಆವಡು ವಿಷ್ಣು ಆವಡು ಶಂಕರ ಆವಡು ಒಂದೇನು ಮರೆತಿದ್ದೀರಿ ಆನ ನಮ್ಮ ಮರೆತು ಬಿಡ್ತಾ ನಮ್ಮ ಏಪ ವಾಪಸ್ ಒಂದೇನು ನಮ್ಮ ನೆನಪು ದೀಪ ಬೊಕ ಏಪ ನಮ್ಮ ಸೇವೆ ತೊಡಗುವ ಬೊಕ ಮುಕ್ಳಿಗೆ ದಿಕ್ಕಿಂದ ರೆಸ್ಪಾನ್ಸಿಬಲ್ ನಂಕ್ಲಾಗ ತಿಕ್ಕೊಣಿಗೆ ಇತ್ತೆ ಭಗವಂತ ನಂಗೆ ಕೋರೊಂದಿಜ್ಜೆ ದಯವನ್ನಾಗ ನಮ್ಮ ರೆಸ್ಪಾನ್ಸಿಬಿಲಿಟಿಗೆ ತೊಂದ್ರೆ ಅರ್ರತ್ ನಮ್ಮಡ ಆ ತಾಕತ್ತೀಚ್ ಭಗವಂತ ಕೊರಿಯರ್ ನಂಗೆ ಹ್ಯಾಂಡಲ್ ಮಾಡ್ಬೇರಾವಂತ ಆಂಡ ಭಕ್ತಿ ಸೇವೆ ಮಂತ್ ಒಂದು ದಿನ ಭಗವಂತ ಗೊತ್ತಾವ ಎಸ್ ಇನ್ನಿದ ಕೊಟೇಶನ್ ಪ್ರಭುಪಾದ್ನ ಈ ಕೊಟೇಶನ್ ನಿಕ್ ಯೂಸ್ ಆಗೋಣ ಇದ್ರ ಬಗ್ಗೆ ಪನೊಂದುಲ್ಲ ಒಂದು ನಿಮಿಷ Yes. No, Tule, ini the net, Prabhupada Vanbini. Just work in such a way that God may see you. This is Krishna consciousness. Krishna movement. Everyone is busy to see God. Of course, it is not so easy to see God, but a devotee is not busy to see God, but he wants God to see him. Netartenchana bannaga. ನಮ್ಮ ಮಾತ ದೇವರನ್ನು ತುಯ್ಯರ ವಿದರ್ದ ಆಂಡ ನಂಕ್ ದೇವರನ್ನು ತುಯ್ಯರ ಆಪುಚಿ ಪ್ರಭುಪಾದ ಪಿನಿ ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್ ಫಸ್ಟ್ ನಮ್ದು ಅರ್ಹತೆ ಪೋಡಿಗೆ ಬೊಕ್ಕ ನಮ್ಮ ಇಚ್ಛೆ ಮನ್ಪೋಡಿಗೆ ಭಗವಂತ ನಂಗೆ ತುಯ್ಯರ ನಮ್ಮ ಕಣ್ಣು ಚರ್ಮ ಚಕ್ಷು ಪ್ರೇಮ ಚಕ್ಷುಡು ಭಗವಂತನ ತುಯ್ಯರ ಆಪ ನೀಕೊಂಜಿ ಎಲ್ಲಿ ಒಂಜಿ ಎಕ್ಸಾಂಪಲ್ ಬಂದ್ಪೆ ಪುರಂದರ ಕನಕದಾಸಿಯರು ಇಡೆಗೆ ಹೋಪಿನ ಉಡೆಗೆ ಶ್ರೀರಂಗಂ ತಮಿಳ್ನಾಡು ಶ್ರೀರಂಗಂ ಟೆಂಪಲ್ ಉಂಟು ಅಡೆ ಬೋದಾರ ಒಂಜಿ ಭಜನ್ ಬಂದ್ಪೇರು ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎಂತಲಿದ್ದೆ ಇಷ್ಟು ದಿನ ಈ ವೈಕುಂಠ ದಾದ ಬಂದಾಗೈತೆ ಆನ್ ಸಾಧಾರಣ 15 ಸತಿ ಶ್ರೀರಂಗಂ ಹೋದೆ 2013 ಸ್ಟಾರ್ಟ್ ಮಾಡ್ದೆ ಪೋಯಾರೆ 15 ಸತಿ ಹೋದೆ ಇಂಕ ವೈಕುಂಠದ ಅಲಗ ತೋಜಿದಿ ಶ್ರೀರಂಗಂ ಆಂಡ ಕನಕದಾಸರಿಗೆ ಆಡ ಪಾಡೆ ಪೋಯಿ ಬೆಟ್ಟಿಗೆ ಅರಿಗೆ ವೈಕುಂಠದಲಗ ತೋಜನ್ಗೆ ವಜ್ರ ವೈಡೂರ್ಯವ ಕಂಡೆ ವಜ್ರ ವೈಡೂರ್ಯ ತುಯ್ಯರಿಗಾರ ಕಂಬ ಮತ್ತೆ ನಂಗಿತಾವ್ ಕಲ್ಲದ ಕಂಬ ಆಂಡರಿಗೆ ವಜ್ರ ವೈಡೂರ್ಯದ ಕಂಬ ತೋಜನ್ ದಯಪಂಡಾರ ಕನ್ನಡು ಪ್ರೇಮ ಉಂಟು ಪ್ರಭುಪಾದ್ ಬಂದ್ಬಿನಿ ಪ್ರಭುಪಾದ್ 101 ದೇವಸ್ಥಾನ ಕಟ್ಟಿದ್ದಾರೆ ಅದು ಬಂದ್ಬೇರು ದೀಸ್ ಟೆಂಪಲ್ಸ್ ಆರ್ ವೈಕುಂಠ ದಾಯಿಗೆ ಪ್ರಭುಪಾದ ವೈಕುಂಠ ಬಂದ್ಬೇರು ದಯ ಬನ್ನಾಗ ಅರಿಗೆ ವೈಕುಂಠದಲ್ಲಗನೆ ತೋಜುಂಡು ಅದನ್ನ ಕನ್ನಡ ಪ್ರೇಮ ಉಂಟು ಅಂಚಾದ ನಮ್ಮ ಇದ್ದ ದೇವರನ್ನ ತುಯ್ಯರ ಪಿದಾಡ್ದ ಆಂಡ್ ಆಕ್ಚುಲಿ ನಮ್ಮ ಈ ಕನ್ನಡ ದೇವರನ್ನ ತುಯ್ಯರ ಆಪೂಜಿ ನಂಗೆ ದೇವರನ್ನ ತೋಡಾಂಡ ನಂಗೆ ಪ್ರೇಮ ಚಕ್ಷು ಬೋಡು ಚರ್ಮ ಚಕ್ಷು ಆತ್ ಅಂಚ ಮೂಲು ಪ್ರಭುಪಾದ್ ಬಂದ್ಬಿನಿ ಡೋಂಟ್ ಟ್ರೈ ಟು ಸಿ ಕೃಷ್ಣ ಇನ್ನಿದ ಮೆಸೇಜ್ ಪ್ರಭುಪಾದ್ನ ಡೈಲಿ ಮೆಸೇಜ್ ಬರ್ಬೋದು ಭಯಂಕರ ಎಟ್ ಎ ಮೀನಿಂಗ್ಫುಲ್ ಮೆಸೇಜ್ ನಮ್ಮ ಆ ಮೆಸೇಜ್ ನಮ್ಮ ಸೀರಿಯಸ್ ಅದಕ್ಕೆ ತೊಂಡ ನಮ್ಮ ಜೀವನ ಸಾರ್ಥಕ ಅಂಜ ಡೋಂಟ್ ಟ್ರೈ ಟು ಸಿ ಗಾಡ್ ಡೂ ಸಮಥಿಂಗ್ ಸೋ ದಟ್ ಕೃಷ್ಣ ಸೀಸ್ ಯು ಅರ್ಥಂಚಿನ ನಮ್ಮ ಕೃಷ್ಣನ್ ತುಯ್ಯರ ಪಿದಡ ಬರ್ಲಿಗೆ ಕೃಷ್ಣನ್ ತುಯ್ಯರ ಪೊಯರ ಬರ್ಲಿ ಡೋಂಟ್ ಟ್ರೈ ಟು ಸಿ ಗಾಡ್ ಡೂ ಸಮಥಿಂಗ್ ನಾವು ಭಕ್ತಿಡು ಅಂಚಿಂತ ಸೇವೆ ಮಾಡ್ಬೋಡಿಗೆ ಕೃಷ್ಣ ಸ್ವತಃ ನಮ್ಮನ್ನು ತುಯ್ಯರ ಬರ್ಬಿಲಾಗ ಇದನ್ನಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ
इथे ओके इथे निकला केनो प्रश्न इथे ಏರೆಗ ಮಾತ ಪ್ರಧಾನಮಂತ್ರಿನ ಮುಖತ ಭೇಟಿಯಾರೆ ಇಚ್ಛೆ ಉಂಟು ಎಸ್ ಓಪನ್ ಅನ್ಮ್ಯೂಟ್ ಮಂತೊಂದುಲ್ಲ ಎಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಫೇಸ್ ಟು ಫೇಸ್ ಮುಖತ ಭೇಟಿಯಾರೆ ಇಚ್ಛೆ ಉಂಟು ಅನ್ಮ್ಯೂಟ್ ಬಂದಿದೆ ಪಾತ್ರವರಲ್ಲಿ ನಿಕ್ಲೆ ಓಪನ್ ಅನ್ಮ್ಯೂಟ್ ಬಂದಿದೆ ಎಸ್ ಏರೆಗ ಮಾತ ಪರ್ಮಿಷನ್ ಬೋರ್ಡ್ ಡೈರೆಕ್ಟ್ ಮಾತಾರಲ್ಲ ಪರ್ಮಿಷನ್ ಬೋರ್ಡ್ ಅದೇ ಅದ ಇದಾನಿ ಎನ್ನ ಪ್ರಶ್ನೆಗೆ ಉತ್ತರ ಕೊರ್ಲೆ ನಿಕ್ಲೆಗೆ ಇಚ್ಛೆ ಉಂಟಾ ಇಚ್ಛೆ ಉಂಟು ಓಕೆ ಇದು ಆಪುಂಡ ನಿಕ್ಲೆಗೆ ಇದು ಇಚ್ಛೆ ಉಂಟು ಪ್ರಧಾನಮಂತ್ರಿ ಮುಖತ ಇಂಚ ಭೇಟಿ ಮಂತ್ರಿ ಆಪುಂಡ ನಾಯಕ ಆಪುಜಿ ಪರ್ಮಿಷನ್ ಕೊಡು ಓಕೆ ಏನ ಮಸ್ತ್ ಡಿಸ್ಟರ್ಬೆನ್ಸ್ ಇತ್ತು ಓಕೆ ಅಂಚ ಇದು ನಂಗೆ ಇಚ್ಛೆ ಉಂಟು ಪ್ರಧಾನಮಂತ್ರಿ ತೂಯರೆ ಆಂಡ ನಂಗೆ ಭೇಟಿಯಾರೆ ಆಪುಜಿ ಅಂಚೆನೆ ನಂಗೆ ಕೃಷ್ಣನ್ ತೂಯರೆ ಇಚ್ಛೆ ಉಂಟು ಕೃಷ್ಣನ್ ಭೇಟಿಯಾರೆ ಆಪುಜಿ ಆಂಡ ಇತ್ತೆ ನಮ್ಮ ದಾದ ಅಚೀವ್ಮೆಂಟ್ ಬಂತಂಡ ಅವು ಮೆಸೇಜ್ ಪ್ರಧಾನಮಂತ್ರಿ ಹೋಗ್ಕೊಂಡು ಪ್ರಧಾನಮಂತ್ರಿ ಇದು ಪ್ರಧಾನಮಂತ್ರಿಗೆ ನಮ್ಮಂತೂ ಓಡು ಇದು ಪ್ರಧಾನಮಂತ್ರಿಗೆ ನಮ್ಮ ಒಂದು ಭಯಂಕರ ಎಡ್ಡ ಕೆಲಸ ಮಂದ ಪ್ರಧಾನಮಂತ್ರಿಗೆ ನಮ್ಮನ್ನು ತೋಡುನುಂಡು ಅರೆಗೆ ಒಂದು ಕಷ್ಟನ ಸುಲಭನ ಸುಲಭ ಸುಲಭ ಗಾಯಕ ಅರೆಗೆ ಸುಲಭ ನಾಯಕ ದೇಶದ ನಾಯಕ ಪರ್ಮಿಷನ್ ದ ಜರೂರ್ ಇಜ್ಜಿ ಅರೆಗೆ ದಾಲ ಪರ್ಮಿಷನ್ ಕೊಟ್ಟು ಅರೆಗೆ ದಾಲ ರೂಲ್ಸ್ ರೆಗ್ಯುಲೇಷನ್ಸ್ ಇಜ್ಜಿ ಈಸ್ ಬಿಯಾಂಡ್ ರೂಲ್ಸ್ ರೆಗ್ಯುಲೇಷನ್ ಅಂಚೆನೆ ಇತ ನಮ್ಮ ಪ್ರಭುಪಾದ ಬಂದ್ಬಿನಿ ಡೋಂಟ್ ಟ್ರೈ ಟು ಸಿ ಕೃಷ್ಣ ನಮ್ಮ ಇತ ಕೃಷ್ಣ ತುಯರ ಪಿದಾರ್ಥ ತೂಪಿನ ಪೊರ್ಚಿಗೆ ಪ್ರಭುಪಾದ ಬಂದ್ಬಿನಿ ತೂಪಿನ ಮನ ನಂಗೆ ತುಯರ್ ಲಾಪುಜಿ ಪೆದ ವಿಷಯ ಆಂಡ ಭಕ್ತಿಡು ಅಂಚಿಂತ ಸೇವೆ ಮನ್ಪುಲ ಡೈರೆಕ್ಟ್ ಕೃಷ್ಣ ಖುಷಿಯಾದ ಕೃಷ್ಣ ಬತ್ತ ತೂಪೆ ಅಂಚೆನೆ ಪ್ರಧಾನಮಂತ್ರಿ ನಂಗೆ ಡೈರೆಕ್ಟ್ ತುಯರ ಆಪುಜಿ ಆಂಡ ನಮ್ಮ ಅಂಚಿಂತ ಕೆಲಸ ಮಂತುಂಡ ಒಂದು ಅಚೀವ್ಮೆಂಟ್ ಮಂತುಂಡ ಅರೆಗೆ ಇನ್ಫಾರ್ಮೇಶನ್ ಬಂಡ ಆರ್ ಎಸ್ ಇಂಕ ಆಯ್ನ ತೂಡು ಆರು ಬರ್ಪೇರಪ್ಪ ಫ್ರಾಕ್ಷನ್ ಆಫ್ ಸೆಕೆಂಡ್ ಅರಿಗಿತ ಮನಸ್ಸಾಂಡ ಐತಾರ ಇನಿ ಪದಾರ್ಥ ಇದನ್ನ ನಮ್ಮ ಇನ್ಫಾರ್ಮೇಶನ್ ಬೋಕು ನಿಮ್ಮ ಇಂಚೆ ಎಡ್ಡೆ ಮಂದೆ ಅರಿ ಖುಷಿ ಆಪಣ ಅರ್ವನ್ ಪೇರು ಎಲ್ಲ ಇಂಕ್ ಕಾಂಡೆ ಎನ್ಮ ಗಂಟೆಗೆ ಇಂಕ್ ಕುಡ್ಲಾಗ ಹೋಡು ಆಗ ಇಂಕ್ ಮೀಟ್ ಆವಡು ಇಮಿಡಿಯೇಟ್ ಬದ್ದಾಂಡರ್ನ ಫ್ಲೈಟ್ ಅಂಚೆನೆ ಭಗವಂತೆಲ್ಲ ಅಂಚೆನೆಗೆ ಪ್ರಭುಪಾದ ಬಂದ್ಬಿಟ್ಟು ನಮ್ಮ ಭಕ್ತಿಡು ಅಂಚಿಂದ ಸೇವೆ ಮಂತುಂಡ ಭಗವಂತೆ ಬಲ್ತೊಂದು ಬರ್ಪೆ ನಮ್ಮಡೆ ಬಲ್ತೊಂದು ಬರ್ಪೆ ಎಸ್ ಇತ್ತ ಮೂಲ ಬಂಬಿನ ಮೂಜಿ ಸೃಷ್ಟಿ ಸ್ಥಿತಿ ಲಯ ಸೃಷ್ಟಿ ಬ್ರಹ್ಮಗ ಸ್ಥಿತಿ ವಿಷ್ಣುಗು ಲಯ ಶಂಕರ ಶಿವಗ ಅಂಡ್ ಅಕುಲು ಈ ಸತ್ವ ರಜ ತಮಗುಣಡಿ ಇಜ್ಜೆರಗುಲು ಅಕುಲು ಶುದ್ಧ ಸತ್ವಡು ಉಲ್ಲೇರ ಅಕುಲು ಅಕುಲು ಪನ್ನಾಗ ವಿಶುದ್ಧ ಸತ್ವ ಟಾಪ್ ಮೋಸ್ಟ್ ಪ್ಲಾಟ್ಫಾರ್ಮ್ ಉಲ್ಲೇರ ಎಸ್ ವಿಷ್ಣುವಿಗಾಗಿ ಅವನು ಲೌಕಿಕವಾಗಿ ಸೃಷ್ಟಿಯಾದ ಪ್ರತಿಯೊಂದು ದೇಹದಲ್ಲೂ ಪ್ರವೇಶಿಸ್ತಾನೆ ಇತ್ತೆಂಚಿನ ಮನ್ನಾಗ ವಿಷ್ಣು ಮನಮೂಲು ಕ್ಷೀರೋದಕಶಾಯಿ ವಿಷ್ಣು ಪ್ರತಿಯೊಂಜಿ ದೇಹದೊಲೆ ಹೋಗಿ ಪರಮಾತ್ಮ ಗರ್ಭೋದಕಶಾಯಿ ವಿಷ್ಣು ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರವೇಶಿಸ್ತಾನೆ ಇತ್ತೆಂಚ ಮನ್ನಾಗ ಫಸ್ಟ್ ದ ಕ್ಷೀರೋದಕ ಒಂದು ಕಾರಣೋದಕಶಾಯಿ ವಿಷ್ಣು ಪನ್ನಾಗ ಮಹಾವಿಷ್ಣು ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮನ್ಪನು ಬೊಕ್ಕ ಮಹಾವಿಷ್ಣುನ ಎಕ್ಸ್ಪಾನ್ಷನ್ ಗರ್ಭೋದಕಶಾಯಿ ವಿಷ್ಣು ನಾ ನೆಟ್ ಪೋಲುಡು ಬ್ರಹ್ಮೆ ಪುಟ್ಟನು ಬೊಕ್ಕ ಗರ್ಭೋದಕಶಾಯಿ ವಿಷ್ಣು ಮಾತ ಬ್ರಹ್ಮಾಂಡ ಗೋಪಿನಿ ಕಾರಣೋದಕಶಾಯಿ ವಿಷ್ಣು ಕ್ರಿಯೇಟ್ ಮಂತಿನ ಬ್ರಹ್ಮಾಂಡ ಅನ್ಲಿಮಿಟೆಡ್ ಬ್ರಹ್ಮಾಂಡ ಗರ್ಭೋದಕಶಾಯಿ ವಿಷ್ಣು ಗೋಪಿನಿ ಬೊಕ್ಕ ಕ್ಷೀರೋದಕಶಾಯಿ ವಿಷ್ಣು ಬಂದಾಗ ಕ್ಷೀರೋದಕಶಾಯಿ ವಿಷ್ಣು ಆಗಿ ಪ್ರತಿಯೊಂದು ಜೀವಿಯ ದೇಹವನ್ನು ಪ್ರವೇಶಿಸ್ತಾನ ಪರಮಾತ್ಮ ಯಾದ ಅಂಚ ಮೂಜಿ ವಿಷ್ಣುಲ ಅಕ್ಲ ಇಂಪಾರ್ಟೆನ್ಸ್ ಉಂಟು ಮೂಜಿ ವಿಷ್ಣುಗಳ ಇಂಪಾರ್ಟೆನ್ಸ್ ಉಂಟು ಎಸ್
ಕ್ಷೀರದಕ್ಷ ವಿಷ್ಣು ಪ್ರತಿಯೊಂದು ಜೀವಿಯ ದೇಹವನ್ನು ಪ್ರವೇಶಿಸ್ತಾನೆ. ಎಲ್ಲ ವಿಷ್ಣು ತತ್ವಗಳ ಮೂಲನಾದ ಕೃಷ್ಣನನ್ನು ಭಗವದ್ಗೀತೆಯಲ್ಲಿ 15.18 ವರ್ಣಿಸಿರುವಂತೆ ಇಲ್ಲಿ ಪರಾಪುಮಾನ್ ಅಥವಾ ಪುರುಷೋತ್ತಮ ಎಂದು ಸಂಬೋಧಿಸಲಾಗಿದೆ. ಪುರುಷ ಉತ್ತಮ, ಪುರುಷೋತ್ತಮ ಇದೆ ಪ್ರಭುಪಾದ ಪಂಪಿನಿ ಮೂಜಿ ಪುರುಷರು ಲೇರು. ಒಂಜಿ ಅಧಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಇತ್ತೆ ನಮ್ಮ ಅಧಮ ಪುರುಷ, ನಮ್ಮ ದಾಯಕ ಅಧಮ ಪುರುಷ ಬಂದಾಗ ನಮ್ಮ ಡಿಪೆಂಡೆಂಟ್ ಇತ್ತೆ ಪಗೇಲ್ಡು ಸೂರ್ಯನ ಕಿರಣ, ರಾತ್ರಿ ಚಂದ್ರನ ಕಿರಣ, ಗಾಳಿಗೆ ವಾಯು ಮೆತ್ತು ಡಿಪೆಂಡೆಂಟ್, ನೀರಿಗೆ ಇಂದ್ರನ ಮೆತ್ತು ಡಿಪೆಂಡೆಂಟ್. ನಮ್ಮ ಇಂಡಿಪೆಂಡೆಂಟ್ ಐಕ್ ನಮ್ಮ ಅಧಮ ಪುರುಷ. ನೆಕ್ಸ್ಟ್ ಮಧ್ಯಮ ಪುರುಷ. ಮಧ್ಯಮ ಪುರುಷ ಬಂದಾಗ ಪರಮಾತ್ಮ ಕ್ಷೀರೋದ ಕಷಾಯ ವಿಷ್ಣು. ಆ ಇಂಟರ್ಮೀಡಿಯರಿಗೆ ವಯ ಇಂಟರ್ಮೀಡಿಯರಿ ನಂಕ್ ಬೊಕ ಭಗವಂತ ಕನೆಕ್ಟ್ ಮನ್ಪುನ ಮಿಡಲ್ ಮ್ಯಾನ್ ಮೀಡಿಯಾ ಆಗ ಮಧ್ಯಮ ಪುರುಷ ಅಂತ ಬುಧರ್. ಉತ್ತಮ ಪುರುಷ ಮನ್ನಗ ಕೃಷ್ಣೆ ಅಂಚ 15 ನೋಡ್ದಾದ ಬನ್ಬಿನಿ ಕೃಷ್ಣೆ ಪುರುಷೋತ್ತಮ ಅಂಚ ಸುಲೆ ಭಗವದ್ಗೀತದ ಈ ಶ್ಲೋಕ ನೆನ್ ಬಂಪೆ ಇರೋದ 15th chapter ದ 19th ಶ್ಲೋಕ ನಾವು ಮೋಸ್ಟ್ಲಿ 19th ಶ್ಲೋಕ. ಯೋ ಮಾಂ ಏವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಪನ್ನಗ ಏರೆಗ್ ಯಾನ ದೇವೋತ್ತಮ ಪರಮಪುರುಷ ಅಂತ ಗೊತ್ತುಂಡು ಒವೇ ಸಂಶಯ ಇಜ್ಜಂದೆ ಆಯ್ಗ ಮಾತ ಗೊತ್ತುಂಡಿಗೆ ಬೊಕಾಯೆ ಭಕ್ತಿ ಸೇವೆಡು ನಿರತ ಆಪೆ. ಒಂದು ಪ್ರಭುಪಾದ 1968 ಫಸ್ಟ್ ದೀಕ್ಷೆ ಕೊರ್ನಾಗ ಪ್ರಭುಪಾದ ಒಂಜೇ ಪ್ರಶ್ನೆ ಕೇಳಿ ಶಿಷ್ಯರ್ನಗಳ ಹೂ ಇಸ್ ಕೃಷ್ಣ. ಅವಾಗಲು ಬಂದರೆ ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್, ದೇವೋತ್ತಮ ಪರಮಪುರುಷ ಮಾತಾಗ ದೀಕ್ಷೆ ಕೊರಿಯರ್. ಅಂಚಾದ ಕೃಷ್ಣನ ದೇವೋತ್ತಮ ಪರಮಪುರುಷ ಬಂದು ನಮ್ಮ ಪಾರ್ಥಮಂತನ್ವಾ ನಮ್ಮ ಭಕ್ತಿಡ್ ದುಂಬರ್ತ ಅಂದ ಅರ್ಥ. ಪ್ರಭುಪಾದ ಬೇತದಾಲ ಪ್ರಶ್ನೆಗೆ ಎಂದಿಜೇರು ಅಂಚನೆ ಮೂಲ ಬಂದ್ಬಿನ್ ಪುರುಷೋತ್ತಮ ಕೃಷ್ಣೆ ದೇವೋತ್ತಮ ಪರಮಪುರುಷ ಉತ್ತಮ ಪುರುಷ. ಎಸ್ ಮೂಲನಾದ ಶ್ರೀಕೃಷ್ಣನನ್ನು ಭಗವದ್ಗೀತೆಯಲ್ಲಿ 15.18 ವರ್ಣಿಸಿರುವಂತೆ ಇಲ್ಲಿ ಪರಪುಮಾನ್ ಅಥವಾ ಪುರುಷೋತ್ತಮ ಉತ್ತಮ ಪುರುಷೆ ದೇವೋತ್ತಮ ಪರಮಪುರುಷೆ ಎಂದು ಸಂಬೋಧಿಸಲಾಗಿದೆ. ಅವನೇ ಸಂಪೂರ್ಣ ಅಖಂಡ. ಪುರುಷಾವತಾರಗಳು ಅವನ ಸ್ವಾಂಶ ವಿಸ್ತೃತ ರೂಪಗಳು. ಇದೆ ಮೂಜಿ ಪುರುಷಾವತಾರ: ಗರ್ಭೋದಕಶ ವಿಷ್ಣು, ಕಾರಣೋದಕಶ ವಿಷ್ಣು, ಗರ್ಭೋದಕಶ ವಿಷ್ಣು, ಕ್ಷೀರೋದಕಶ ವಿಷ್ಣು. ಮುಕುಲು ಭಗವಂತನ ಎಕ್ಸ್ಪಾನ್ಷನ್ ಸ್ವಾಂಶ ವಿಸ್ತರಣೆ. ಅವನನ್ನು ತಿಳಿಯಲು ಸಮರ್ಥನಾಗಲು ಇರುವ ಏಕೈಕ ಪ್ರಕ್ರಿಯೆ ಅಂದರೆ ಭಕ್ತಿಯೋಗ ಮಾತ್ರ. ಅಂಚಾದು ನಮ್ಮ ಭಗವಂತನ ತೆರೆಯೋಡಂಡ ಭಕ್ತಿಯೋಗ ಅಂತ ನಾನು ಭಕ್ತಿಯೋಗ ನಂಗೆ ಭಗವಂತ ಅರ್ಥ ಅನ್ಬೋದು. ಭಕ್ತ್ಯ ಮಾಂ ಅಭಿಜಾನಾತಿ 18.55 ಭಗವಂತ ಅಂಬಿನಿ ಭಕ್ತರಿಗೆ ಏನು ಅರ್ಥ ಆಪೆ ಭಕ್ತ್ಯ ಮಾಂ ಅಭಿಜಾನಾತಿ. ಪ್ರಯೋಗವಾದಿ ದಾರ್ಶನಿಕ ರೂಪನ ಮಕ್ಕಳು ಮಾಯವಾದಿ ನಕಲು, ಜ್ಞಾನಿ ನಕಲು ಮತ್ತು ಯೋಗಿಗಳು ದೇವೋತ್ತಮ ಪುರುಷನು ಕಲ್ಪಿಸಿಕೊಳ್ಳಲಾರು ಮಕ್ಕಳಿಗೆ ಅರ್ಥ ಆಪಿ. ಜ್ಞಾನಿ ಬಕ ಯೋಗಿಗೆ ಅರ್ಥ ಆಪಿ, ಭಕ್ತಗ್ ಮಾತ್ರ ಅರ್ಥ ಆಪಿ. ತವನಗ ಜ್ಞಾನಿ ಬಕ ಯೋಗಿ ದಾದವನ್ಪುನೋ ಅಕುಲ್ ಭಗವಂತಗ್ ಶರಣರ ಪೂಜೆರು ಬಕ ಭಗವಂತಗ್ ಸೇವೆ ಪೂಜೆರು. ಅದರಿಂದಾಗಿಯೇ ಅವನನ್ನು ಅನುಪಲಕ್ಷ್ಯ ವರ್ತಮನೆ ಎಂದು ಅಚಿಂತ್ಯ ಮಾರ್ಗದ ಭಕ್ತಿಯೋಗದ ಪ್ರಭು ಎಂದು ಕರೆಯುತ್ತಾರೆ. ಭಗವಂತ ಅಚಿಂತ್ಯ ದಾಯಕ ಅಚಿಂತ್ಯ ಭಕ್ತಿದ ಥ್ರೂ ಮಾತ್ರ ಭಗವಂತನ ಅರ್ಥ ಮನ್ಪೆರೆ ಅವನು ಬೇತೆ ಓ ಮೆಥಡ್ ಇಲ್ಲ ಭಗವಂತನು ಅರ್ಥ ಮನ್ಪೆರೆ ಆ ಪೂಜಿ. ಎಸ್, ಹರೇ ಕೃಷ್ಣ. ಏನೊಂದು ಪ್ರಶ್ನೆ ತನಕ ಏನೋಲಿ. ಹರೇ ಕೃಷ್ಣ.
हरे कृष्ण 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 हरे हरे, हरे राम 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 हरे हरे।